ಇಬ್ಬರು ಅಡಿಕೆ ಕಳ್ಳರಿಗೆ ಸಾರ್ವಜನಿಕರೇ ಧರ್ಮದೇಟು ನೀಡಿದ ಘಟನೆ ಮಣಿನಾಲ್ಕೂರು ಗ್ರಾಮದಲ್ಲಿ ಸೋಮವಾರ ರಾತ್ರಿ ವೇಳೆ ನಡೆದಿದ್ದು ಇದೀಗ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಮಣಿನಾಲ್ಕೂರು ಗ್ರಾಮದ ಹಣ್ಣೀರು ಎಂಬಲ್ಲಿ ಅಡಿಕೆ ತೋಟದಲ್ಲಿ ಈ ಘಟನೆ ನಡೆದಿದೆ. ಕಳೆದ ಕೆಲವು ದಿನಗಳಿಂದ ಇಲ್ಲಿನ ಅಡಿಕೆ ತೋಟದಿಂದ ಅಡಿಕೆ ಕಳವಾಗ್ತಾ ಇದ್ದು ಈ ಬಗ್ಗೆ ಕೃಷಿಕರು ಕಳ್ಳನ ಪತ್ತೆಗಾಗಿ ಕಾದು ಕುಳಿತಿದ್ರು. ಸೆಪ್ಟೆಂಬರ್ 4ರ ರಾತ್ರಿ ಕಳ್ಳರು ತನ್ನ ಕರಾಮತ್ತಿನ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾಗಲೇ ಕೃಷಿಕರ ಕೈಗೆ ಸಿಕ್ಕಿ ಬಿದ್ದಿತ್ತು. ಅವರನ್ನ ವಿಚಾರಿಸಿ ಕಂಬಕ್ಕೆ ಕಟ್ಟಿ ಹಾಕಿ ಧರ್ಮದೇಟು ನೀಡಿದ್ದಾರೆ. ಅದರ ವಿಡಿಯೋ ದೃಶ್ಯಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ. ಇಬ್ಬರೂ ಕೂಡ ಸ್ಥಳೀಯರು ಎನ್ನಲಾಗಿದ್ದು ಸ್ಪಷ್ಟವಾದ ಮಾಹಿತಿ ಲಭ್ಯ ಆಗಿಲ್ಲ. ಈ ಬಗ್ಗೆ ಪೊಲೀಸ್ ಠಾಣೆಗೆ ಯಾವುದೇ ದೂರು ಬಂದಿಲ್ಲ ಅಂತ ಇಲ್ಲಿನ ಪೊಲೀಸ್ ಉಪನಿರೀಕ್ಷಕ ಹರೀಶ್ ತಿಳಿಸಿದ್ದಾರೆ. ಈ ವರ್ಷ ಡಿಯರ್ನ ಮತ್ತೆ ಕಂಡಿಯಾರೆ ಒಂದು ಗಂಟೆ ರಾತ್ರಿ ಓಡೆ ಬನ್ನಿ ಇದು ಗಂಟೆ ಎತ್ತು ಇನ್ನ ಬದಲಿನ ಮೇನ ಬದಲ ನಾ ಎಂಜೋಲ್ಲ ಮನೆ ಇನ್ನ ಬದಲಿನ ఒక కండే బాగుందని బతున మూల ఇప్పునా నిన్న ఇల్లాలు బతమంతనే నిన్న ఇల్లాలు బతమంతనా యా బతనాతి